ಅಕ್ಕೇರಿಗ್ಲ ಎಸ್ಎಸ್ಎಲ್ಸಿ ಪರೀಕ್ಷೆ ಶುರುವಾತಂಡು. ಕೊರೋನಾ ರಾಜ್ಯಡಿ ಏರಿಕೆ ಆವೊಂದು ಪುನಃ ಸೋಂಕಿತರ ಸಂಖ್ಯೆ ಸೀಲ್ ಡೌನ್ ಕಂಟೈನ್ಮೆಂಟ್ ವಲಯ ಇಂಚ ಕೊರೋನಾ ಖಾತದ ನಡುಟು ಜೋಕ್ಲೆಗ್ ಈ ಸರ್ತಿ ಪರೀಕ್ಷೆ ಬೊಡ್ಚಿ ಬಾಕಿದ ಜೋಕ್ಲೆಯನ್ನು ತೇರ್ಗಡೆ ಮಲ್ತಿಲ್ಲ ಕನೆ ಎಸ್ಎಸ್ಎಲ್ಸಿದ ಜೋಕ್ಲೆನ ತೇರ್ಗಡೆ ಮಲ್ಪಲೆ ಪರೀಕ್ಷೆಯ ಬೋರ್ಡು ಬೊಡ್ಚಿ ಇಂಚ ಪರ ವಿರೋಧದ ಪಾತ್ರಲು ಕೇನೊಂದೇ ಇತ್ತಂಡು. ಆಂಡ ರಾಜ್ಯ ಸರ್ಕಾರ ದೃಢ ನಿರ್ಧಾರದೆತೊಂದು ಜೂನ್ 25 ಪರೀಕ್ಷೆ ನಡಪಾವ ಪಂಡದು ತೀರ್ಮಾನದೆತೊಂದಿಲ್ಲ ಕನೆ ನಿಗದಿತ ದಿನಾಂಕಗ್ ಇತ್ತೆ ಪರೀಕ್ಷೆ ಶುರುವಾತಂಡು. ಜೋಕ್ಲೆನ ಶಾಲಾ ವಟಾರದ ಪಿದಾಯಿ ಮುಟ್ಟ ಲೆತೊಂದು ಬತ್ತದ ಬುಡ್ನ ಅಪ್ಪ ಅಮ್ಮ ಪೋಷಕರು ಜೋಕ್ಲೆನು ಪರೀಕ್ಷಾ ಕೊಠಡಿಗ್ ಕಡಪುಡ್ ನಡೆ ಮುಟ್ಟಲ ಆತಂಕಡೆ ಕಾತುಕೊಲ್ಲುದು ತೂವೊಂದಿತ್ತಿನ ದೃಶ್ಯ. ಜೋಕ್ಲು ಸಾಲಡು ಉಂತುದು ತಂಕ್ಲ ಪರೀಕ್ಷಾ ಕೊಠಡಿಗ್ ಪೋಪಿನವು ತಂಕ್ಲನ ಹಾಲ್ ಟಿಕೆಟ್ ನಂಬರನು ಬೋರ್ಡು ಪರಿಶೀಲನೆ ಮಲ್ಪನವು ಇಂಚ ಪರೀಕ್ಷಾ ಪೂರ್ವದ ಚಿತ್ರಣಲು ತೊಕ್ಕೋಡು ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಶಾಲೆಡ್ ಗುರುವಾರ ಕಾಂಡೆ ತುಯ ತಿಕ್ಕಂಡು. ಹಲೋ, ಬಾಕ್ಸ್ ಅಲ್ಲಿ ನಿಲ್ಬೇಕು, ಸಿಕ್ಕದಲ್ಲಿ ನಿಂತ್ಕೊಳ್ಳೋದಲ್ಲ. ಬಾಕ್ಸ್ ಮತ್ತೆ ಹಾಕಿದ್ಯಾ ಯಾಕೆ? ಹಿಂದೆ ಇಲ್ಲಿ 2 ಬಾಕ್ಸ್ ಉಂಟಾ? ಹಾಂ ಹೇಳು. ಓದಿದ್ದೀರಲ್ಲ? ಹೇಗೆ ಹೆದರಿಕೆ ಉಂಟಾ? ಇಲ್ಲ ಇಲ್ಲ. ಶಾಲಿ ಜೋಕ್ಲೇನು ಪರೀಕ್ಷೆ ಕಡಪಟ್ಟದಲ್ಲ ಪೋಡಿಗಾಂಡೋ ಓದ್ದೇರ ಜೋಕ್ಲು ರಜೆಟ್ಟು ಓದ್ದೇರು. ಅರೆ ಟೆಸ್ಟ್ ಇಜ್ಜಿ ಜೋಕ್ಲಿಗ್ ಪರೀಕ್ಷಾ ಕೊಠಡಿನು ಪರಿಶೀಲನೆ ಮಲ್ತದು ಕಡಪುಡ್ರೆ ಶಿಕ್ಷಕರು ಸಗಾಯ ಮಲ್ತೊಂದಿತ್ತೇರು. ನಮಸ್ಕಾರ ಮಾಸ್ಟರ್. ಅಂಚನೆ ಸಾಲಡು ಉಂತುಲೆ ಸಾಮಾಜಿಕ ಅಂತರದ ಮಾರ್ಗದೋಲೈ ಉಂತುಲೆ ಜಾಗೃತಿ ವಹಿಸಲೆ ಪಂಡದ ಶಿಕ್ಷಕ ಬಂಧುಲು ಜೋಕ್ಲಿಗೆ ಎಚ್ಚರಿಕೆಯನ್ನು ಕೊರಂತೆ ಇತ್ತೀರು. ಇನ್ನೊಂದು ಲೈನ್ ಅಷ್ಟೇ ಮುಂದಕ್ಕೆ ಹೋಗಿ.
ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನಿಮ್ಮ ಒಳ್ಳೆದಕ್ಕೇ ಹೇಳೋದು, ನಮಗಲ್ಲ. ನಿಮ್ಮ ಹೆಲ್ತ್ಗೆ. ಹಲೋ, ಬಾಕ್ಸ್ ಅಲ್ಲಿ ನಿಲ್ಬೇಕು, ಸಿಕ್ಕಿದಲ್ಲಿ ನಿಂತ್ಕೊಳ್ಳೋದಲ್ಲ. ಬಾಕ್ಸ್ ಮತ್ತೆ ಹಾಕಿದ್ ಯಾಕೆ? ಹಿಂದೆ ಹಿಂದೆ ಸಾಲುಡು ಉಂತುದು ಆತಂಕದ ನಡುಟ್ಲ ಜೋಗ್ಲು ಕೈಟು ಪುಸ್ತಕ ಪತೊಂದು ಅಕೇರ್ದ ಹಂತದ ಮನನ ಮಲ್ಪನ ತಯಾರಿಡೆ ಇತ್ತೇರು. ಪೋಡಿಗೆ ಇಚ್ಚಿ ಪರೀಕ್ಷೆ ಬರೆಲೆ ಪಂಡದು ಕೆಲವೇರು ಉಮೇದುಲ್ನ ತೋಚಾಯಿರು. ಹಾಂ ಹೇಳು, ಓದಿದ್ದೀರಲ್ಲ? ಹೇಗೆ, ಹೆದರಿಕೆ ಉಂಟಾ? ಇಲ್ಲ ಪರೀಕ್ಷಾ ಕೊಠಡಿಗೆ ಪೋಪಿನಿರ್ದು ದುಂಬು ಜೋಕ್ಲಿನ ತಾಪಮಾನದ ಸ್ಕ್ರೀನಿಂಗ್, ಸ್ಯಾನಿಟೈಸಿಂಗ್, ಮಾಸ್ಕ್ ವಿತರಣೆಲ್ಲ ಅಧ್ಯಾಪಕ ಬಂದೋಲ್ ನಡಪಾಯಿರು. ನಮಸ್ಕಾರ ಮಾಸ್ಟರ್. ಸಂತ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯ ಶಿಕ್ಷಕಿರು ಶ್ರೀ ಸಿರಿಲ್ ಡಿಸೋಜಾ ಮುತಾಲಿಕೆಡಿತ್ತೊಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊರೊಂದಿತ್ತೇರು. ಒಟ್ಟಾರೆಯಾದ ಜೋಕ್ಲಿನ ಆರೋಗ್ಯ ಸುರಕ್ಷಿತದ ಮಾತಾ ಕಾಳಜಿಯನ್ನು ವಹಿಸೊಂದು ಸರಕಾರದ ಶಿಕ್ಷಣ ಇಲಾಖೆದ ಮಾರ್ಗಸೂಚಿ ಪ್ರಕಾರ ಪರೀಕ್ಷಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾದ ಮಲ್ದಿತ್ತೇರು. ಉಳ್ಳಾಲ ಪೊಲೀಸ್ ಠಾಣಾ ಸಿಬ್ಬಂದಿಲು ಸಂಚಾರಿ ಠಾಣಾ ಸಿಬ್ಬಂದಿಲ್ಲ ಜಾಗಿಡಿತದ ಬಂದೋಬಸ್ತ ವ್ಯವಸ್ಥೆ ಪರೀಕ್ಷಾ ವ್ಯವಸ್ಥೆದ ಪರಿಶೀಲನೆ ಮಲ್ತೊಂದಿತ್ತೇರು. ಅರೆ ಟೆಸ್ಟ್ ಇಜ್ಜಿ ಯಾವ ಶಾಲೆಯವರು ನೀವು? ಸೈಯದ್ ಮದನಿ. ಟಿವಿ ಮೀಡಿಯಾ ಅಷ್ಟೊಂದು ದೊಡ್ಡದು ಮಾಡ್ತಾ ಇದ್ದಾರೆ, ಅದು ನೋಡಿ ನಿಮಗೆ ಎಸ್ಎಲ್ಸಿ ಪರೀಕ್ಷೆ ಬರೆಪಿನ ವಿದ್ಯಾರ್ಥಿಗಳಿಗೆ ತಂಕ್ಲೆ ಶಾಲೆಡ್ ಶಿಕ್ಷಣ ಇಲಾಖೆದ ಮಾರ್ಗಸೂಚಿ ಪ್ರಕಾರ ಮಾತಾ ರೀತಿದ ವ್ಯವಸ್ಥೆಯನ್ನು ಮಾತದ ಜೋಕ್ಲು ಓವೆ ಪೋಡಿಗೆ ಇಚ್ಛಾಂದೆ ನೆಮ್ಮದಿಡು ಪರೀಕ್ಷೆನ್ ಬರಲಿ ಮಾತಿರೆಗ್ಲ ಎಡ್ಡೆ ಆವಡ್ಪಂಡದು ಶಾಲಾ ಸಂಚಾಲಕರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಡಾಕ್ಟರ್ ಜೆ.ಬಿ. ಸಲ್ದಾನ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶುಭಾಶಯ ತಿಳಿಪಾದರು. ಪ್ರಿಯರೇ, 10ನೇ ತರಗತಿಯ ಪರೀಕ್ಷೆ ಇಂದು ಆರಂಭಗೊಳ್ಳುತ್ತದೆ. ಇದಕ್ಕೆ ಬೇಕಾದ ಎಲ್ಲ ತಯಾರಿ ನಡೆದಿದೆ. ಒಂದೆಡೆ ಸರಕಾರ, ಶಿಕ್ಷಣ ಇಲಾಖೆ, ಪೊಲೀಸ್ ಸಿಬ್ಬಂದಿ ಮುಂತಾದವರು ಬೇಕಾದ ಎಲ್ಲ ತಯಾರಿ ಮಾಡುತ್ತಿದ್ದರೆ, ಇನ್ನೊಂದು ಕಡೆ ಶಾಲೆಗಳು ಬೇಕಾದ ಎಲ್ಲ ತಯಾರಿಯನ್ನು ಮಾಡಿವೆ. ನಮ್ಮ ಈ ಪೆರ್ಮನೂರಿನ ಸಂತ ಸೆಬಾಸ್ಟಿಯನ್ ಹೈಸ್ಕೂಲ್ನಲ್ಲಿ 400ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು 10ನೇ ತರಗತಿಯ ಪರೀಕ್ಷೆಯನ್ನು ಬರೆಯುವವರಿದ್ದಾರೆ. ಇಡೀ ಪರಿಸರವನ್ನು ಶುಚಿತ್ವಗೊಳಿಸಲಾಗಿದೆ. ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರತಿ ಕ್ಲಾಸಿನಲ್ಲಿ ಸ್ಯಾನಿಟೈಸ್ ಮಾಡಲಾಗಿದೆ. ಮಕ್ಕಳಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಇಲ್ಲಿಗೆ ತರಲಾಗಿದೆ. ಅವರು ಕ್ಲಾಸಿಗೆ ಹೋಗುವ ಮುಂಚೆ ಅವರಿಗೆ ಜ್ವರ ಇದೆ ಎಂಬುದನ್ನು ನೋಡಲು ಸಂಬಂಧಪಟ್ಟ ಸಿಬ್ಬಂದಿ ಕೂಡ ಇದೆ. ಪೊಲೀಸ್ ಅಧಿಕಾರಿಗಳಿದ್ದಾರೆ. ಕೈಗಳನ್ನು ಸ್ಯಾನಿಟೈಸ್ ಮಾಡಲಾಗುವುದು, ಅಂತರವನ್ನು ಕಾಪಾಡಲಾಗುವುದು. ಪೋಷಕರಲ್ಲಿ ಕೂಡ ಇದೇ ವಿನಂತಿ, ಮಕ್ಕಳನ್ನು
ಪರೀಕ್ಷಾ ವಠಾರಕ್ಕೆ ಕರೆತರುವಾಗ ಅದೇ ರೀತಿ ಹಿಂದಕ್ಕೆ ಹೋಗುವಾಗ ಬಹಳಷ್ಟು ಜಾಗ್ರತೆಯನ್ನು ವಹಿಸಿರಿ. ಮಕ್ಕಳು ಮನೆಗೆ ಬಂದ ಮೇಲೆ ಅವರಿಗೆ ಬಿಸಿ ನೀರಿನ ಸ್ನಾನವನ್ನು ಮಾಡಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿ. ಖಂಡಿತವಾಗಿಯೂ ಈ ಕೊರೋನಾ ಮಹಾಪೀಡೆಯಿಂದ ದೂರ ಉಳಿದು ಸುರಕ್ಷಿತವಾಗಿ ಮಕ್ಕಳೆಲ್ಲರೂ ಉತ್ತಮವಾದ ರೀತಿಯಲ್ಲಿ ಪರೀಕ್ಷೆ ಬರೆಯಲು ಆ ಭಗವಂತ ನಮಗೆ ಬೇಕಾದ ಕೃಪಾಶೀರ್ವಾದ ನೀಡಲೆಂಬುದೇ ನನ್ನ ಹಾರೈಕೆ. ತಮಗೆ ವಂದನೆಗಳು.